ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಅವರು ಕಾಪು ಮಾರಿಗುಡಿ ಕ್ಷೇತ್ರಕ್ಕೆ ಭೇಟಿ ನೀಡಿ ಕ್ಷೇತ್ರದ ವಿಶೇಷತೆಗಳನ್ನು ಆಡಳಿತ ಸಮಿತಿಯಿಂದ ಪಡೆದುಕೊಂಡು ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ. ಮಾರಿಯಮ್ಮ ಹಾಗೂ ಉಚ್ಚಂಗಿ ದೇವಿಯಲ್ಲಿ ಅವರು ಈ ವೇಳೆ ಪ್ರಾರ್ಥನೆಯನ್ನ ಮಾಡಿದರು. ಕ್ಷೇತ್ರದ ವತಿಯಿಂದ ಬೆಲ್ಲದ್ ಅವರನ್ನ ಕಾಪು ಶಾಸಕ ಗೊರ್ಮೆ ಸುರೇಶ್ ಶೆಟ್ಟಿ ಶಾಲು ಹೊದಿಸಿ ಗೌರವಿಸಿದರು. ಕಾಪುವಿನ ಅಮ್ಮನ ಪ್ರಸಾದವನ್ನ ನೀಡಲಾಯಿತು. ಮಾಜಿ ಸಚಿವ ಬಿ ನಾಗರಾಜ್ ಶೆಟ್ಟಿ ಅವರು ಕ್ಷೇತ್ರದ ಕುರಿತು ಬೆಲ್ಲದ್ ಅವರಿಗೆ ವಿವರಣೆಯನ್ನ ನೀಡಿದರು. ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅರವಿಂದ್ ಬೆಲ್ಲದ್, ವಿಜಯದಶಮಿ ಮಹಾನವಮಿ ದಿನ ಕಾಪುವಿನ ಹೊಸ ಮಾರಿಗುಡಿಗೆ ಬಂದು ದೇವಿ ದರ್ಶನವನ್ನ ಪಡೆದಿದ್ದೇನೆ. ದೇವಿ ಮುಖದಲ್ಲಿ ಕಳೆ ಕಟ್ಟಿದೆ. ಸಮಾಜದಲ್ಲಿ ದೇವಿ ದೇವರು ಯಾವ ರೀತಿ ಮನಸ್ಸಿನಲ್ಲಿ ಪರಿವರ್ತನೆಯನ್ನ ಮಾಡಿ ದಾನ ಧರ್ಮ ಮಾಡಲು, ಒಳ್ಳೆಯ ಕೆಲಸ ಮಾಡಲು ಜನ ಹೇಗೆ ಬೆಂಬಲ ನೀಡುತ್ತಾರೆ ಎನ್ನುವುದು ಈ ಕ್ಷೇತ್ರದಿಂದ ಕಾಣುತ್ತೇವೆ. ಜನರೇ ದುಡ್ಡು ಹಾಕಿ ಸರ್ಕಾರದ ಅನುದಾನಕ್ಕೆ ಕೈ ಚಾಚದೆ ದೇಗುಲ ನಿರ್ಮಿಸಿರುವುದು ನಿಜಕ್ಕೂ ದೇವಿಯ ಅನುಗ್ರಹವಾಗಿದೆ ಎಂದರು. ವಿಜಯದಶಮಿಯ ಮಹಾನವಮಿಯಂದು ವಿಶೇಷವಾಗಿ ಕಾಪುವಿನ ಹೊಸ ಮಾರಿಯಮ್ಮನ ದೇವಸ್ಥಾನದ ಗುಡಿಗೆ ಬಂದು ಇಲ್ಲಿ ಮಾರಿಯಮ್ಮನ ದರ್ಶನ ಒಳ್ಳೆ ರೀತಿಯಿಂದ ಆಯಿತು. ಭಾಳ ಅಂದರೆ ಭಾಳ ಉತ್ತಮವಾದ ವಾತಾವರಣ, ಉತ್ತಮವಾದ ವೈಬ್ರೇಷನ್ಸ್ ಈ ದೇವಸ್ಥಾನದಲ್ಲಿದೆ. ದೇವಿಯ ಮುಖದಲ್ಲಿ ಅತ್ಯದ್ಭುತವಾದ ಕಳೆ, ಅತ್ಯದ್ಭುತವಾದ ವಾತಾವರಣ ಅಲ್ಲಿ ಆ ಸನ್ನಿಧಿಯಲ್ಲಿ, ಈ ಗುಡಿಯ ಸನ್ನಿಧಿಯಲ್ಲಿ ಐತಿ. ಇದನ್ನು ಕಟ್ಟಲಿಕ್ಕೆ ಸುಮಾರು 83 ಕೋಟಿಯಷ್ಟು ದುಡ್ಡನ್ನು ಸಾಮಾನ್ಯ ಜನರು ಯಾವುದೇ ರೀತಿ ಕೇಳಾರ್ದ ಕೊಟ್ಟಿದ್ದಾರೆ ಅಂಥೇಳಿ ಕೇಳಿ ಭಾಳ ಅಂದರೆ ಭಾಳ ಆಶ್ಚರ್ಯ ಹಾಗೂ ಸಂತೋಷ ಕೂಡ ಆಯಿತು. ನಮ್ಮ ಸಮಾಜದಲ್ಲಿ ದೇವರು ಯಾವ ರೀತಿ ಮನಸ್ಸಿನಲ್ಲಿ ಪರಿವರ್ತನೆ ಮಾಡಿ ಜನರಿಗೆ ದಾನ ಧರ್ಮ ಮಾಡಲಿಕ್ಕೆ ಹಚ್ತಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಒಳ್ಳೆ ಕೆಲಸ ಮಾಡಲಿಕ್ಕಂದ್ರೆ ಜನ ಹೇಗೆ ಬೆಂಬಲ ಕೊಡ್ತಾರೆ ಅನ್ನೋದಕ್ಕೂ ಕೂಡ ಇದೊಂದು ದೊಡ್ಡ ಉದಾಹರಣೆ. ಈ ಮಾದರಿಯಲ್ಲಿ ಎಲ್ಲ ಧರ್ಮದರ್ಶಿಗಳು ಇಲ್ಲಿ ಕಟ್ಟಿದಂಥ ಕೈ ಕೂಡಿಸಿದವ್ರು ಎಲ್ಲರೂ ಕೂಡ ಒಂದೇ ಒಂದು ರೂಪಾಯಿ ಕೂಡ ಆ ಕಡೆ ಈ ಕಡೆ ಹೋಗ್ದಂಗೆ, ದುಡ್ಡು ಯಾವುದೇ ರೀತಿಯಿಂದ ಪೋಲಾಗ್ದಂಗೆ, ದುಡ್ಡು ತಪ್ಪು ಕೈಗೆ ಹೋಗ್ದಂಗೆ ಇಷ್ಟು ಒಳ್ಳೆ ರೀತಿಯ ದೇವಸ್ಥಾನ ಏನು ಮಾಡಿದಾರಲ್ಲ, ಇದು ಹಿಂದಿನ ಸಮಯದಲ್ಲಿ ರಾಜ ಮಹಾರಾಜರು ಏನು ಮಾಡ್ತಿದ್ರಲ್ಲ ಆ ಸ್ಥಾನಕ್ಕಿಂತ, ಆ ಕೆಲಸಕ್ಕಿಂತ ಕಡಿಮೆದ್ದಲ್ಲ ಅದು.